ಹಲೋ ಫ್ರೆಂಡ್ಸ್, ಗಂಟೆ ಆಯಿತು ಸಂಜೆ 7 ಗಂಟೆ. ಗುತ್ತು ಚಾನಲ್ಗೆ ಸ್ವಾಗತ. ನಾನಿವತ್ತು ವಿಡಿಯೋ ಮಾಡಲ್ಲ ಅಂತ ನೆನೆಸಿದ್ದೆ. ನಾನು ಫಸ್ಟ್ ಟೈಮ್ ಸಿಟಿ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಯಾಕೆ ನಿಮ್ಮ ಜೊತೆ ಹಂಚಿಕೊಳ್ಳಬಾರ್ದು ಅಂತ ಅನಿಸಿತು. ಹಾಗಾಗಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ ದುಬೈ ಸಿಟಿ ಬಸ್ಸಿದ್ದು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ. ಸಾಮಾನ್ಯವಾಗಿ ನಾವು ಟ್ಯಾಕ್ಸಿಯಲ್ಲಿ ಹೋಗಿರ್ತೇವೆ ಅಥವಾ ಮೆಟ್ರೋದಲ್ಲಿ ಹೋಗಿರ್ತೇವೆ. ನಾನು ಇಲ್ಲಿವರೆಗೂ ಸಿಟಿ ಬಸ್ನಲ್ಲಿ ಹೋಗಿಲ್ಲ. ಇಲ್ಲಿ ಸಿಟಿ ಬಸ್ ಎಲ್ಲ ನಮ್ಮ ಇಂಡಿಯಾದ ಥರ ತುಂಬ ರಶ್ ಇರೋದಿಲ್ಲ, ಆರಾಮಾಗಿರ್ತದೆ. ಇವತ್ತು ಸಂಡೇ ಸಹ ಎಲ್ಲಿ ಬೇಕಿದ್ರೂ ಕೂರ್ಬೋದಿತ್ತು. ಒಂದು 5-6 ಜನ ಇದ್ದರು ಏನೋ ಬಸ್ನಲ್ಲಿ. ಇಂಡಿಯಾದ ಥರ ಇಲ್ಲಿ ಕಂಡಕ್ಟ್ರ್ ಎಲ್ಲ ಇಲ್ಲ, ಓನ್ಲಿ ಡ್ರೈವರ್ ಮಾತ್ರ ಇರೋದು. ಹಾಗಾಗಿ ನೋಡಿ, ಇಬ್ಬರು ಕೂತೊಂದು 5 ನಿಮಿಷನೂ ಆಗಲಿಲ್ಲ, ಶುರುವಾಯಿತು ಚಟಿಪಿಟಿ ಗಲಾಟೆ ಎಲ್ಲ. ಹೀಗೆ ಅಣ್ಣ ತಂಗಿಂದಿರಂದರೆ ಹೀಗೆ ಅಲ್ವಾ, ಅಥವಾ ಅಕ್ಕ ತಮ್ಮ ಅಂದರು ಹೀಗೆ, ಅಣ್ಣ ತಮ್ಮ ಅಂದರು ಹೀಗೆ ಇದ್ದಿದ್ದೆ ಎಲ್ಲರ ಮನೆಯಲ್ಲಿ ಸಹ. ಹಾಗೆ ಇಲ್ಲೇನು ಚೆನ್ನಾಗಿದೆ, ಏನೋ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್. ನೋಡಿ, ಇಲ್ಲಿ ಸೇಫ್ಟಿ ವೈಸ್ ಸಹ ಚೆನ್ನಾಗಿದೆ, ಸೀಟ್ ಬೆಲ್ಟ್ ಇದೆ, ಎಲ್ಲ ಇದೆ. ಅಂದರೆ ಇಲ್ಲಿ ನಿಮಗೆ ಮಧ್ಯದಲ್ಲಿ ಏನಾದರೂ ಸ್ಟಾಪ್ ಬೇಕಿದ್ರೆ ಅಲ್ಲೊಂದು ಸ್ಟಾಪ್ ಬಟನ್ ಇದೆ, ತೋರಿಸ್ತೇನೆ ನೋಡಿ ನಿಮಗೆ ಸಹ. ಅದನ್ನು ಒತ್ತಿದ್ರೆ ಸಾಕು, ನಿಮಗೆ ಸ್ಟಾಪ್ ಕೊಡ್ತಾರೆ. ನೋಡಿ, ಈ ಸ್ಕ್ರೀನಲ್ಲಿ ಎಲ್ಲ ಗೊತ್ತಾಗ್ತದೆ ನಿಮ್ಮದು ನೆಕ್ಸ್ಟ್ ಸ್ಟಾಪ್ ಯಾವುದು, ಅದಕ್ಕಿಂತ ಮುಂಚಿನ ಸ್ಟಾಪ್ ಯಾವುದು, ನೀವು ರೀಚ್ ಆಗಬೇಕಂತ ಸ್ಟಾಪು ಇರೋದು, ಅಂದರೆ ಇನ್ನು ಎಷ್ಟು ನಿಮಿಷ ಇದೆ ನಿಮ್ಮ ಸ್ಟಾಪಿಗೆ ಅಂತೆಲ್ಲ ಕ್ಲಿಯರಾಗಿ ತೋರಿಸ್ತಾರೆ ಇಲ್ಲಿ. ಏನೋ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್. ನೋಡಿ, ಇಲ್ಲಿ ಸ್ಟಾಪ್ ಬಟನ್ ಇದೆ, ನಿಮ್ಗೆ ಏನಾದರೂ ಇಳಿಬೇಕಿದ್ರೆ ಅದನ್ನು ಒತ್ತಿದಾಯಿತು. ಇದು ನೂಲ್ ಕಾರ್ಡ್, ಇದು ಖಾಲಿ ಬಸ್ನಲ್ಲ, ಮೆಟ್ರೋದಲ್ಲಿ ಸಹ ಯೂಸ್ ಆಗ್ತದೆ, ಅಥವಾ ಪಾರ್ಕಿಂಗಲ್ಲಿ ಸಹ ಯೂಸ್ ಆಗ್ತದೆ. ಈಗ ನಾವು ನಮ್ಮ ಡೆಸ್ಟಿನೇಷನ್ ಮಿರ್ದಿಫ್ ಮಾಲ್ಗೆ ರೀಚ್ ಆದ್ವಿ. ಮಿರ್ದಿಫ್ ಮಾಲ್ ಸಹ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಒಬ್ವಿಯಸ್ಲಿ ಹೊರಗಿನ ದೇಶದಲ್ಲಿ ಮಾಲ್ ಬಿಟ್ಟರೆ ಅಂಥದ್ದು ಏನು ಇರೋದಿಲ್ಲ, ಅದು ಸಹ ಇದು ಒಂದೊಂದು ಮಾಲ್ ಒಂದೊಂದು ಥರ ಚೆಂದ ನೋಡಲಿಕ್ಕೆ. ಅವ್ರದ್ದೇ ಅಂತ ಡಿಫ್ರೆಂಟ್ ಆದ ಡಿಸೈನ್ಸ್ ಎಲ್ಲ ಇರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಥರದ ಔಟ್ಲೆಟ್ಸ್ ಇದ್ದಿದೆ, ತುಂಬ ದೊಡ್ಡದಿದೆ. ಏನು ಬೇಕಿದ್ರೂ ಇಲ್ಲಿ ಸಿಗ್ತದೆ. ಅದೇ ಈ ಮಾಲಿಗೆ ಬಂದರೆ ಅಟ್ ಎ ಟೈಮ್ ನಿಮಗೆ ಎಲ್ಲ ಶಾಪಿಂಗ್ ಸಹ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ಒಳ್ಳೆ ಆಫರ್ಸ್ ಸಹ ನಡೀತಾ ಇದೆ ಈಗ ನ್ಯಾಷನಲ್ ಡೇಗೆ. ಹಾಗಾಗಿ ನಾವೀಗ ಎಂಟ್ರಿ ಆಗಿ ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ. ಈಗ ಆಫರ್ಸ್ ನೋಡ್ತಾ ವಿಂಡೋ ಶಾಪಿಂಗ್ ಸಹ ಮಾಡ್ತಾ ಇದ್ದೇವೆ. ಎಲ್ಲಿ ನೋಡಿದ್ರು ನ್ಯಾಷನಲ್ ಡೇ ಆಫರ್ಸೇ ನಡೀತಾ ಇದೆ, ಯಾವ ಅಂಗಡಿಯಲ್ಲಿ ಸಹ. ಅಂದರೆ ಇನ್ನೂ ತುಂಬ ದಿವಸ ಇದೆ, ಅದು ಸಹ ಇಲ್ಲಿ ಬೇಗನೆ ಒಂದು 20-25 ದಿವಸದ ಮುಂಚೆನೇ ಸ್ಟಾರ್ಟ್ ಮಾಡ್ತಾರೆ ನ್ಯಾಷನಲ್ ಡೇ ಆಫರ್ಸ್ ಅಂತ ಎಲ್ಲ. ಹಾಗಾಗಿ ಜನಗಳೆಲ್ಲ ಆ ಟೈಮಲ್ಲೇ ಸಾಮಾನ್ಯವಾಗಿ ಶಾಪಿಂಗ್ ಮಾಡುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾಲ್, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಏನೋ ಒಂಥರ ಪೀಸ್ಫುಲ್ ಆಗಿದೆ, ತುಂಬ ಗಿಜಿ ತುಂಬ ಜನನೂ ಇರೋದಿಲ್ಲ. ಇಲ್ಲೆಲ್ಲ ನೋಡಿ ನೀವೇನು ನೆನೆಸ್ತಿರ್ಬೋದು, ಏನಪ್ಪ ಇದು ಮಾಲ್ ಒಳಗೆ ಖರ್ಜೂರ ಮರ ಎಲ್ಲ ನಟ್ಟಿದ್ದಾರೆ ಅಂತ. ಇದು ಖರ್ಜೂರ ಮರ ಅಲ್ಲ, ಇದು ಆರ್ಟಿಫಿಷಿಯಲ್ ಮರ. ನೀವು ನೆನೆಸ್ಬೇಡಿ ಮಾಲ್ ಒಳಗೆಲ್ಲ ಏನಪ್ಪ ಖರ್ಜೂರದ ಮರನೇ ಬೆಳೆಸ್ಬಿಟ್ಟವ್ರೆ ಅಂತ. ಇಲ್ಲ, ಇದು ಖರ್ಜೂರ ಮರ ಅಲ್ಲ, ಆರ್ಟಿಫಿಷಿಯಲ್ ಮರ. ಆದರೆ ನೋಡಲಿಕ್ಕೆ ಇದು ರಿಯಲ್ ಥರ ತುಂಬ ಚೆನ್ನಾಗಿ ಸಹ ಕಾಣ್ತದೆ, ಏನೋ ಒಂಥರ ಡಿಫ್ರೆಂಟ್ ಆಗಿ ಸಹ ಕಾಣ್ತದೆ. ಇಲ್ಲಿಗೆಲ್ಲ ಬಂದಮೇಲೆ ಫೋಟೋಸ್ ಎಲ್ಲ ತೆಗೊಳ್ಳೋದು ಸಾಮಾನ್ಯ. ಮಾಲಿಗೆಲ್ಲ ನೀವೆಲ್ಲೇ ಹೋಗಿ ಈಗಿನ ಕಾಲದಲ್ಲಿ ಆ್ಯಂಡ್ರಾಯ್ಡ್ ಫೋನ್ಸ್ ಎಲ್ಲ ಬಂದಮೇಲೆ ಫೋಟೋಸ್ ಎಲ್ಲ ತೊಗೊಳ್ಳೋದು ಸಹಜ. ಹಾಗಾಗಿ ನಾವು ಸಹ 4 ಫೋಟೋಸ್ ಅಂತ ತೆಗೆದ್ವಿ. ಪ್ರಶಾಂತ್ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋದ್ವಿ. ಇನ್ನು ಮತ್ತೆ ಸಹ ನಾವು ಸಹ ನಡಿಬೇಕು ಅಂತ ನಾವಿಲ್ಲೇ ಇದ್ವಿ. ಸ್ವಲ್ಪ ಆಚೆ ಈಚೆ ಸುತ್ತಾಡ್ಕೊಂಡು ನೋಡ್ಕೊಂಡೆಲ್ಲ ಇದ್ವಿ. ಮಾಲಿಗೆ ಹೋದರೆ ಏನು ನೀವು ಪರ್ಚೇಸ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲಲ್ಲ, ವಿಂಡೋ ಶಾಪಿಂಗ್ ಸಹ ಮಾಡ್ಬೋದು. ನಿಮಗೆ ಇಷ್ಟ ಆದರೆ, ಇಷ್ಟವಾದ ಪ್ಯಾಟ್ರನ್ ಇದ್ದರೆ, ಇಷ್ಟವಾದ ಸ್ಟೈಲ್ ಇದ್ದರೆ, ನಿಮಗೆ ಅಂದರೆ ನಿಮ್ಮ ಪ್ರೈಸಿಗೆ ಸಿಕ್ಕಿದರೆ ಮಾತ್ರ ನಾವು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಏನು ರೂಲ್ಸ್ ಇಲ್ಲಲ್ಲ. ಹೊರಗಿನ ದೇಶದಲ್ಲೆಲ್ಲ ಸಾಮಾನ್ಯವಾಗಿ ವೀಕೆಂಡ್ಸ್ನಲ್ಲಿ ಮಾಲಿಗೆ ಹೋಗ್ತಾರೆ ಎಲ್ಲರೂ. ಕ್ಯಾರಿಫೋರಲ್ಲೆಲ್ಲ ತುಂಬ ಆಫರ್ಸ್ ಇರ್ತದೆ ವೀಕೆಂಡ್ ಎಲ್ಲ. ಸಾಮಾನ್ಯವಾಗಿ ಶಾಪಿಂಗ್ ಅಂತ ಮಾಡೋದು ಕ್ಯಾರಿಫೋರಲ್ಲಿ ಗ್ರೋಸರೀಸ್ ಅದು ಇದು ಎಲ್ಲ ಸಾಮಾನ್ಯವಾಗಿ ಮಾಡ್ತಾರೆ. ಬೇರೆ ಔಟ್ಲೆಟ್ಸಲ್ಲೆಲ್ಲ ಅಂಥ ಒಳ್ಳೆ ಆಫರ್ಸ್ ಇಂಡಿಯನ್ಸಿಗೆ ಸಾಮಾನ್ಯವಾಗಿ ಎಷ್ಟು ಆಫರ್ಸ್ ಕೊಟ್ಟರು ಸಾಕಾಗಲ್ಲ ಅಂತ ನಾನು ನೆನೆಸ್ತೇನೆ.
ಹಾಗೆ ಖುಷಿ ಆದರೆ ತಗೊಳ್ತೇವೆ, ಇಲ್ಲ ಆದರೆ ಬಿಟ್ಟು ಹೋಗ್ತೇವೆ. ಫ್ರೀಯಾಗಿ ವಿಂಡೋ ಶಾಪಿಂಗ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲಲ್ಲ. ಚೆನ್ನಾಗಿ ಸುತ್ತಿ ಫುಡ್ ಕೋರ್ಟಿಗೆ ಹೋಗಿ ತಿನ್ಕೊಂಡು ಬರಲಿಕ್ಕೆ ಏನು ಕಮ್ಮಿ ಇಲ್ಲ. ಹಾಗೆ ನಾವು ಸಹ ಆಫರ್ಸನ್ನೆಲ್ಲ ನೋಡ್ಕೊಂಡು ಎಲ್ಲ ಔಟ್ಲೆಟ್ಸ್ಗೆಲ್ಲ ವಿಸಿಟ್ ನೋಡ್ಕೊಂಡು ಯಾವ್ದು ಖುಷಿ ಆಗಿದೆ ಅದನ್ನು ತೊಗೊಂಡ್ವಿ, ಖುಷಿ ಆಗ್ದಲೇ ಇದನ್ನು ವಿಂಡೋ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಹಾಗೆ ಮುಂದೆ ಹೋಗುವಾಗ ಮದರ್ಸ್ ಕೇರ್ ಇತ್ತು. ಮದರ್ಸ್ ಕೇರಲ್ಲಿ ಆಫರ್ಸ್ ನಡೀತಾ ಇತ್ತು. ನಮಗೆ ಖುಷಿ ಆಯಿತು, ಖುಷಿಯಾದ ವಸ್ತುಗಳೆಲ್ಲ ಸಿಕ್ಕಿತ್ತು. ಹಾಗೆ ಸ್ವಲ್ಪ ತಗೊಂಡು ಬಂದ್ವಿ. ಜಿಯಾ ಸಹ ಫುಲ್ ಖುಷಿ ಆದ್ಲು. ಈ ವಿಡಿಯೋ ಇಷ್ಟ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಬಾಯ್. ಒಂದು ಮಿಡ್ಡಿಫು ನಮ್ಮ ಸೊ ಲೈಕ್ ಮಾಡ್ಕೊಳ್ಳಿ. ಬಾರಿ ಎಲ್ಲ ಸುತ್ತಾದ್ಮೇಲೆ ಬಂದ್ವಿ ಫುಡ್ ಕೋರ್ಟಿಗೆ. ಫುಡ್ ಎಲ್ಲ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ನಮ್ಮದು ದುಬೈದು ಸಿಟಿ ಬಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಲಿಕ್ಕೆ ಮರೆತು ಬಿಡಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. ನಿಮ್ಮ ಒಂದೊಂದು ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬಿಂದ ಇನ್ನೂ ಸಹ ವೀಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಆಗ್ತದೆ. ಇನ್ನೂ ಸಹ ಹೊಸ ವೀಡಿಯೋ ದುಬೈದು ನಿಮಗೆ ಬೇಕಂತ ಇದ್ದರೆ, ನೋಡಬೇಕಂತಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಲಿಕ್ಕೆ ಮರೆತು ಬಿಡಬೇಡಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಬಸ್ ಸ್ಟಾಪ್ನಲ್ಲಿ ಇರುವಂಥ ಬೋರ್ಡ್. ಇದು ನಿಮಗೆ ಎಲ್ಲೆಲ್ಲಿ ಹೋಗಲಿಕ್ಕೆ ಯಾವ್ಯಾವ ಡೈರೆಕ್ಷನ್, ಯಾವ್ಯಾವ ನಂಬರ್ ಬಸ್ ಅಂತ ಇದರಲ್ಲಿ ನೋಡಿದರೆ ನಮಗೆ ಎಲ್ಲ ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಹಾಗೆ ಬಸ್ ಹತ್ತುವಾಗಲೇ ಈ ಥರ ಒಂದು ಮಿಷಿನ್ ಸಿಗ್ತದೆ. ಇಲ್ಲಿ ನಾವು ಕಾರ್ಡ್ ತೋರಿಸಿ ಮಿಷಿನ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್.